ವಿದ್ಯಾರ್ಥಿನಿಯರ ಜೊತೆ ಶಿಕ್ಷಕನ ಅಸಭ್ಯ ವರ್ತನೆಯನ್ನ ಖಂಡಿಸಿ ಪೋಷಕರು ಶಾಲೆ ಎದುರು ಪ್ರತಿಭಟನೆ ನಡೆಸಿದ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ರಂಟವಾಳ ಗ್ರಾಮದಲ್ಲಿ ನಡೆದಿದೆ. ಶಿಕ್ಷಕನ ವರ್ಗಾವಣೆ ಮಾಡುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದು ಶಾಲೆ ಎದುರು ಪ್ರತಿಭಟನೆ ನಡೆಸಿದರು. ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ರಂಟವಾಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಮದ್ಯ ಸೇವಿಸಿ ಶಾಲೆಗೆ ಹಾಜರಾಗುವ ಶಿಕ್ಷಕ ಲಕ್ಷ್ಮೀಕಾಂತ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆಯ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತಿಸುವ ಶಿಕ್ಷಕ ಮಕ್ಕಳಿಗೆ ಹಣದ ಆಮಿಷ ತೋರಿಸುವುದು, ನಾನು ನಿಮ್ಮ ತಂದೆ ಸ್ನೇಹಿತರೆಂದು ಹೇಳಿ ಮಕ್ಕಳ ದೇಹವನ್ನು ಮುಟ್ಟುತ್ತಿದ್ದ ಎಂದು ದೂರಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಬಿಆರ್ಸಿಗೆ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕಾಮುಕ ಶಿಕ್ಷಕರನ್ನು ಶಾಲೆಯಿಂದ ಓಡಿಸಿ 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 ಕೊಡನಹಳ್ಳಿ ಪೊಲೀಸ್ನವ್ರಿಗೂ ಫೋನ್ ಮಾಡಿ ಕರ್ಸಂತ ತಡೀರಿ, ಅವರು ಅಲ್ಲ ದೊಡ್ಡ ವಿಷಯ. ಇದನ್ನ ಲೈಟಾಗಿ ತಗೊಂಡು ಇದನ್ನು ಈ ಥರನೇ ಮುಚ್ಚಾಕೋದು ಬೇಡ. ಇದನ್ನು ತುಂಬ ಬಿಸಿನಾಗೆ ಇದು ಮಾಡೋಣ. ದಯವಿಟ್ಟು ನೀವು ಸಹಕರಿಸಿ ಬಂದ್ ಮಾಡಿ. ಸ್ಕೂಲ್ಗೆ ರಜೆ ಇದು ವಿಶೇಷ ಪ್ರಕರಣ ಅಂತ ನೀವು ಆ್ಯಡ್ ಮಾಡ್ಕೊಂಡು ಈ ಥರ ತೊಂದರೆ ಆಗ್ತೈತೆ, ಸಾರ್ವಜನಿಕರಿಂದ ತೊಂದರೆ ಆಗುತ್ತೆ, ನಾವಿವತ್ತು ರಜಾ ಘೋಷಣೆ ಮಾಡ್ತೀವಿ ಅಂತ ಬಿಒರ್ಗೂ ಹೇಳ್ತೀವಿ. ಅವ್ನು ಬರೋವರೆಗೂ ಬಂದ್ ಮಾಡಿ ರಜಾ ಘೋಷಣೆ ತಕ್ಷಣ ನೀವು ಅದನ್ನು ಬರ್ಕೊಂಡು ಇವಾಗ ರಜಾ ಘೋಷಣೆ ಮಾಡಿ ನೀವು ಹುಡುಗರು ಮನೆ ಕಡೆ ಕಳಿಸ್ಬೇಕು. ನ್ಯಾಯ ಹುಡುಗರನ್ನ ಕಳ್ಸೋದೇ ಅವ್ನು ಗೌರವ ಕೊಟ್ಟು ಮಾತಾಡೋಂಥ ವಿಷಯ ಅಲ್ಲ. ಜನಗಳು ಪೇರೆಂಟ್ಸು ತುಂಬ ತಾಳ್ಮೆಯಿಂದ ಕಾಯ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಿವನೇ ಬರಲಿ ಯಾರೇ ಬರಲಿ ಎಲ್ಲ ಬಂದ್ ಮಾಡಿ ಕೇಳ್ಬೇಕಂತ ಇದ್ದೀವಿ. ಎಲ್ಲರಿಗೂ ತೊಂದರೆ ಆಗೋದು ಬೇಡ. ಅವನೇ ಮಾನವೀಯತೆ ಬಂದು ಇಲ್ಲಿ ಕೂತ್ಕೊಂಡು ಏನಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದರೆ ಇನ್ನೂ ಒಂದು ಗಂಟೆ ನೋಡ್ತಾರೆ. ನಮ್ಮ ಪ್ರಕಾರ ಬಂದ್ ಮಾಡಿ ಮಾಡೋಣ ಅಂತ ನಮ್ಮ ಏನರಪ್ಪ ಮಾಡೋದೇ ಒಳ್ಳೇದು. ಬಂದ್ ಮಾಡಿದ್ರೆ ಏನಾದರೂ ಮಾಡಿಬಿಟ್ಟು ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಟು ಒಂದು 15 ದಿನ ರಜಾ ಬರ್ಲಿಕ್ಕೆ ಹೋಗ್ಬಿಟ್ರೆ ಅವ್ನು ಬರೋದಾಗ ನಾವು ವೇಟ್ ಮಾಡ್ಬೋದಾ? ಅಲ್ಲ, ಅವನೇನೋ ಗೋಲ್ಡ್ ಮೆಡಲ್ ಗೆದ್ದು ಬಂದಿದ್ರೆ ನಾವು ವೇಟ್ ಮಾಡ್ಬೋದಾಗಿತ್ತು. ಮಾಡೋದೇ ಹಲ್ಕ ಕೆಲಸ. ಅವ್ನು ಮಾಡೋಗಿ ಅವನಿಗೋಸ್ಕರ ನಾವು ವೇಟ್ ಮಾಡೋದು ಇಲ್ಲ. ಇನ್ನೊಂದು ಗಂಟೆಯಲ್ಲಿ ಏನು ಮಾಡ್ತೀರಾ ನೀವು ಡಿಸೈಡ್ ಮಾಡಿ. ನಾವು ಇನ್ನೊಂದು ಗಂಟೆ ಆದ್ಮೇಲೆ ಗೇಟ್ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡೋದಂತೂ ಎಲ್ಲ ಸ್ಕೂಲೆಲ್ಲ ಬಂದ್ ಮಾಡಿ ಆಕ್ಚುಲಿ ಹೇಳ್ಬೇಕು. ಆದ್ರೆ ಅಂದ್ರೆ ತೊಂದರೆ ಮಾಡಬಾರ್ದು ಮಕ್ಕಳಿಗೆ. ಯಾಕೆಂದ್ರೆ ಪೇರೆಂಟ್ಸ್ ಮತ್ತೆ ಈಗ ಹಿಸ್ಟ್ರಿನಾಗೆ ಯಾವತ್ತು ಸ್ಕೂಲಲ್ಲಿ ಹಿಂಗೆ ಆಗಿರಲಿಲ್ಲ. ಪೇರೆಂಟ್ಸ್ ಮತ್ತೆ ಏನು ಸಮಸ್ಯೆ ಆಗಿದೆ ಸರ್? ಲಕ್ಷ್ಮೀಕಾಂತನವರು ಜಾಸ್ತಿ ಹೆಣ್ಮಕ್ಳಿಗೆ ಸುಮಾರು 6 ತಿಂಗಳಿಂದಲೂ ಟಾರ್ಚರ್ ಕೊಟ್ಟು ಹೆಣ್ಮಕ್ಳಿಗೆ ಕೆಟ್ಟ ಬಿಹೇವ್ ಮಾಡಿ ಇದು ಮಾಡಿದ್ದಾರೆ. ಅದಕ್ಕೆ ಯಾರು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಸರ್. ಜಾಸ್ತಿ ದಿವಸದಿಂದ ನಡೀತಾ ಇದೆ ಸರ್. ಇದು ಯಾರ ಗಮನಕ್ಕೆ ತಂದಿಲ್ವಾ ಇದುವರೆಗೂ? ಯಾರ ಗಮನಕ್ಕೂ ತಂದಿಲ್ಲ ಸರ್. ಹುಡುಗರೆಲ್ಲ ದುಡ್ಡೆಲ್ಲ ಕೊಟ್ಟಿದ್ದಾರೆ.